Welcome back to Tulnad Brothers YouTube channel. Inni January Arts and Sports Club Kallugudde Amgalavati ittu kabadi nadutundu Kallugudde ಅಂಚ ತುಳುನಾಡು ಯುವಕ ಮಂಡಲ ವತಿ ಇತ್ತು ಒಂಜಿ ಟೀಮ್ ಕಲ್ಲ ಉಂಡು ಅಂಚ ಆಡೆ ಪೋಯಿ ಗೈಸ್ ಗುಬ್ಬೊಂದುಲ್ಲೆರ್ ಆಡೆ ಪೋಯಿ ಗೈಸ್ ಅಲ್ತಾಬ್ಜಾ ಬೇರೆ ಬರ್ನ dinuju bulan di Dewasana. Points to Kilwa Rider Super Ride. Kilwa ತಂಡದ ಸುಮಂತ್ ಕಲ್ಲಾರಿ ಅವರಿಂದ ಲಾಸ್ಟ್ 1 ಮಿನಿಟ್. ತಿರ್ಚಪ್ಪಳಿ ಜಿಲ್ಲಾ ಎರಡು ಬಂಗಾವು ದಯಮಾಡಿ ಕ್ಯಾಂಡಿಡೇಟ್ ಒಂಜಿ ವೇಸ್ಟ್ ದಿಕ್ಕರ ಬಳ್ಳಿ ಡಸ್ಟ್ಬಿನ್ ಉಂಟು ಐಕ್ಯ ಬಾಡ್ಲಿ ಜೋಕಲ್ಪುರ ಅಂತಿರಲ್ಲ ಅಂಚನೆ ನಾನು ತುಂಬುತ್ತಾ ಬಂದೆ ಆಟ ನಾನು ತುಂಬುತ್ತಾ ಬಂದೆ ಆಟ ಶಿವಗಣೇಶ್ ಅಡಿಜ ವರ್ಸಸ್ ತುಳುನಾಡು ತುಳುನಾಡು ಯುವ ಕಮಿಟಿ ನಡುಚಿ ಗಟ್ಟಿ ತಂಡಲ ఆయన ದುಬಾಗಿ ರೆಡಿ ಎತ್ತಿಪಡು ಅಂಚೆ ನೆಕ್ಸ್ಟ್ ಪಂದ್ಯಾಟ ಭಾರತ ಸಾರಥಿ ವರ್ಸಸ್ ಪಿಚ್ಚಕ್ಕಿನ ಕೆಲಗುಡ್ಡೆ ಜಯಂತ್ ಗೌಡ ಬರ ಮೇಲೆ ಮಲಕೊತ್ತದ ಭಾರತ ಸಾರಥಿ ಕೆಲಗುಡ್ಡೆ ಅಂಚೆನೆ ಕಿಟ್ಟು ಕಲ್ಲಗುಡ್ಡೆ ಮಲಕೊತ್ತದ ಪಿಚ್ಚಕ್ಕಿನ ಕೆಲಗುಡ್ಡೆ ತಂಡಲ್ಲ ರೆಡಿ ಎತ್ತಿಪಡು ಇತ್ತ ಅಫಿಷಿಯಲ್ಸ್ ಆದ್ರೆ ಖಾದರ್ ಸರ್ ಕಡಬ ಮೂರ್ತಿ ಸರ್ ಕಡಬ ಅಂಜನೆ ಅನುಷ್ ಇಟ್ಟು ಅಂಜನೆ ಜ್ಞಾನೇಶ್ ಪಾಟ್ಲ ಸಹಕಾರಿ ಕೊರೊಂದಲ್ಲಿರೆ ಶಿವಜಿ ಕಬಡ್ಡಿ ಲೇಸಿದೆ ನಮ್ಮ ಊರದ ವಿವಿಧ ಸಾಮಾಜಿಕ ಆದಿಪ್ಪು ಧಾರ್ಮಿಕ ಆದಿಪ್ಪು ಕ್ರೀಡಾ ಕ್ಷೇತ್ರ ಆದಿಪ್ಪು ಅನೇಕ ದೇವಸ್ಥಾನ ದೇವಸ್ಥಾನದ ಮುಖಂಡರುಗಳಾದಿಪ್ಪು ಯೋಜಿ ಕಬಡ್ಡಿ ಲೇಸಿಗೆ ಬದ್ಧತಾರೆ ನಿಗಲಿನ ಮಾತಿನ ಪ್ರತ್ಯೇಕವಾದ ಗುರುತಿಸೋರ ಕಷ್ಟವಾದಿಪ್ಪು ಅಡ್ಡ ನಿಗಲ ಬಂಧನ ಎಂಕ್ಲ ಈ ಸ್ಪಂದನ ಕ್ಲಬ್ದ ಮನಸ್ಸುಂಟು ನಿಗಲಿಗೆ ಮಾತಿರಲ್ಲ ಯೋಜಿ ಸ್ಪಂದನ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ರಿಜಿಸ್ಟರ್ಡ್ ರುಚಿ ಬಂದಿಲ್ಲ ನೆತ್ತ ಸಮಿತಿದ ಸರ್ವಸದಸ್ಯರ ಮೋಕೆಡೆ ಯೋಜಿ ಕಬಡ್ಡಿ ಲೇಸಿಗೆ ಎದ್ದುಕೊಂಡು ಬಂದಿಲ್ಲ ಅಂಜನೆ ಕಬಡ್ಡಿ ಪಿಟಿ ಮಾಡಿ ಮಾದರಿಯಿಂದ ಕಬಡ್ಡಿ ಪಂದ್ಯಾಟಕ್ಕೆ ಪ್ರಥಮ ಬಹುಮಾನವಾದ 10,000 ಬೊಕ್ಕ ಶಾಶ್ವತ ಬಲಕ ನಗದು ಕೊಡುಗೆ ಸರಸಮ ಮಾನಡಿಕೆ ಹೆಚ್ಚಿನ ಮಾಡಿ ಶಾಶ್ವತ ಬಲಕ ಹುಡುಗಿ ವಸದ ಕೊಡುಗೆ ಪುಚ್ಚ ದ್ವಿತೀಯ ಬಹುಮಾನದ 7,000 ಬೊಕ್ಕ ಶಾಶ್ವತ ಬಲಕ ನಗದು ಕೊಡುಗೆ ಆಲಿಸ್ ಥಾಮ್ಸನ್ ಆರ್ಟ್ ಮೋರ್ಸ್ ಕಡದ ಶಾಶ್ವತ ಬಲಕ ಹುಡುಗಿ ದಿನೇಶ್ ಖಾನ ಬೊಕ್ಕ ಪುರುಷೋತ್ತಮ ಗೌಡ್ರ ಪಾದೆ ತೃತೀಯ ಬಹುಮಾನದ 5,000 ಬೊಕ್ಕ ಶಾಶ್ವತ ಬಲಕ ನಗದು ಕೊಡುಗೆ ದೀಕ್ಷಿತ್ ಲಾವತಡಿ ಬೊಕ್ಕ ಲಿಖಿತನ್ ಕಾಚೆ ಶಾಶ್ವತ ಬಲಕ ಹುಡುಗಿ ವಸಂತ್ ಗೌಡ್ರು ಹಿಮಾರೆಡ್ಡ ಚತುರ್ಥ ಬಹುಮಾನದ 3,000 ಬೊಕ್ಕ ಶಾಶ್ವತ ಬಲಕ ನಗದು ಕೊಡುಗೆ ಗಣೇಶ್ ಭಟ್ ನಿಟ್ಟು ಶಿವಪುರ ಅದನ್ನು ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ರಿಜಿಸ್ಟರ್ಡ್ ಉಚಿಪಾತಿಲ್ಲ ನೆತ್ತ ಸಮಿತಿ ಇದೆ ಸರ್ವ ಸದಸ್ಯರ ಪರವಾದ ಮೋಕೆ ಡೌಡ ದಿಂಗಿನ ಸೋಮತ್ ಸಂದೈತ ಮಂತದಲ್ಲ ಕುಡೋರ ಸೇರಿಂಚಿದೆ ಕಬಡ್ಡಿ ಅಭಿಮಾನಿ ಕುಡೋರ ಯೋಜಿ ಕಬಡ್ಡಿ ಲೇಸಿಗೆ ಮೋಕೆ ಎದು ಕಡವ
ಬತ್ತಿ ಬಿದ್ದರೆ ಭಾರಿ ಮೌಕ್ಯದೆ ಉಡಲ್ ದಿಂಗಿದೆ ಸಮಿತಿದ ಈ ಸಂದರ್ಭ ಅಭಿನಂದಿಸುವುದಿಲ್ಲ ಮಾತರೆಲ್ಲ ಗುರುತಿಸುವುದಿಲ್ಲ ಪ್ರತ್ಯಕ್ಷ ಪರೋಕ್ಷ ಮಾತ ರೀತಿಯಿಂದ ನಿಖಿಲ್ ಸಹಕಾರ ಮಂತೊಂದಲ್ಲರು ನನ್ನ ತುಂಬಗೂ ನಿಖಿಲಿಗೆ ಕಬಡ್ಡಿದ ಕಲರವ ನನ್ನ ತುಂಬಗೂ ನಿಖಿಲಿಗೆ ತೋಜಿದ ಬರಬಹುದು ಆಡ ಬತ್ತಿ ಬಿದ್ದಿರಿನ ಗುರುತಿಸುವನ ಎಂಕಲ್ಲ ಆದ್ಯ ಕರ್ತವ್ಯ ಕನ್ನಡ ಒಂಜಿ ತಿಂಗಳಿಂದ ಇವನಿಗೆ ಪಂದ್ಯಾಟವನ್ನು ಮಲ್ಪಡು ನಾಟ ಇವನಿಗೆ ಸ್ಪಂದನ ಸ್ಪೋರ್ಟ್ಸ್ ಕ್ಲಬ್ದ ಸದಸ್ಯರನ್ನ ಅವಿರತ ಶ್ರಮಗಳು ನಮ್ಮ ಮಾತ್ರಲ್ಲ ತಲೆ ಬಾಗೋಡ್ ಹಾಕೊಂಡು ಒವೇ ಒಂಜಿ ಕಾರ್ಯ ನಡಪಡು ನಾಟ ಒಂಜಿ ಗೊಬ್ಬು ಒಂಜಿ ಲೇಸು ಒಮ್ಮೂಲ ಒಂಜಿ ಕಾರ್ಯ ನಡಪಡು ನಾಟ ಆಯ್ಕೆ 10 ತರೆ ಕೈ ಕೊಡ್ದ ಮಾತ್ರ ಆ ಗೊಬ್ಬು ಆ ಲೇಸು ಪೊರ್ಲುಗೆ ಅಂಚಾದೆ ಆ ಒಂಜಿ ಪೊರ್ಲುದ ಪರವೂರದ ಮಹನೀಯರ ಈ ಸಂದರ್ಭಗಳು ಮನಸಾರೆ ಎಂಕಲು ನೆನಪಿಸುವುದು ನನ್ನ ದುಂಬುಗಳ ಸ್ಪಂದನ ಆರ್ಟ್ಸ್ ಸ್ಪೋರ್ಟ್ಸ್ ಕ್ಲಬ್ದ ಈ ಒಂದು ಸಮಿತಿಯ ಪರವಾದ ನಿಖಲ ಸಹಕಾರ ఇప్పుడు ಪ್ರಥಮವಾದ ದಾಳಿ ಅಂಗಕ್ರಾಂತಿ ಆಗ್ತಾ ಇದೆ 5-1 4 ಅಂಕ ಮುನ್ನಡೆಯಲ್ಲಿ ತುಳುನಾಡ ತೊಡ ಉತ್ತಮವಾದ ಹಿಡಿತ ಈ ಮಧ್ಯೆ 11 ಅಂಕ 6-1 8 ಅಂಕ ಮುನ್ನಡೆಯಲ್ಲಿ ತುಳುನಾಡ ತೊಡ ನೋಡಿ ರೋಚಕತೆಯನ್ನು ಪಡೆದುಕೊಳ್ತಾ ಇದೆ ಎರಡು ತಂಡಗಳು ಕೂಡ ಉತ್ತಮ ತಂಡಗಳು ಈ ಮಧ್ಯೆ ಅಂಕಪ್ರಾಪ್ತಿ ಆಗ್ತಾ ಇದೆ ಶಿವಗಣೇಶ್ ತಂಡದ ಪರವಾಗಿ 2-9 in favor of 3 ತುಳುನಾಡ ತುಡಾರ್ 6 ಅಂಕ ಮುನ್ನಡೆಯಲ್ಲಿ ಯಾವುದೇ ಅಂಕವಿಲ್ಲ ನಿತಿನ್ ಕುಮಾರ್ ಅವರಿಂದ ದಾಳಿ ಕರಬಹುದ ತಳಿಯನ್ನು ಸಂಘಟಿಸ್ತಾ ಇದ್ದಾರೆ ಸೊ ನೆಕ್ಸ್ಟ್ ಮ್ಯಾಚ್ ಕಾಲ್ ಫಾರ್ ಯು ಮಾರ್ಥ ಸಾರಥ್ಯ ನಿಮಗೆ ದಯವಿಟ್ಟು ಗಮನಿಸಿಕೊಳ್ಳಿ ಲೀಗ್ನ ಇನ್ನೂ ಕೂಡ 6 ಪಂದ್ಯಗಳು ನಡೆಯಲಿದೆ ದಯವಿಟ್ಟು ಗಮನಿಸಿಕೊಳ್ಳಿ ಸರಿಯಾಗಿ ನಾವು 8:30 ಗಂಟೆಗೆ ಈ ಪಂದ್ಯವನ್ನು ಮುಗಿಸಿ ತದನಂತರ ನಡೆಯುವಂತಹ ಅಂತಾರಾಷ್ಟ್ರೀಯ ಮಟ್ಟದ ಆ ಕಬಡ್ಡಿ ಕ್ರೀಡಾಪಟುಗಳನ್ನು ನಾವು ಈ ಅಂಕಣವನ್ನು ಪ್ರವೇಶ ಮಾಡಿಸಲಿಕ್ಕಿದ್ದೇವೆ ಹಾಗಾಗಿ ನಿಮಗೆ ಉತ್ತಮವಾದ ಚುರುಕುಗಾಟ ಅಂಗಪ್ರಾಪ್ತಿ ಆಗ್ತಾ ಇದೆ ಶಿವಗಣೇಶ್ ಅಡಿಂಜ ಪರವಾಗಿ ಉತ್ತಮವಾದ ಹಿಡಿತ ಲೈವ್ ಅನ್ನು ಕಂಡುಕೊಳ್ತಾ ಇದೆ ಶಿವಗಣೇಶ್ ಅಡಿಂಜ ಟೈಮ್ಔಟ್ ಅನ್ನು ಪಡೆದುಕೊಳ್ತಾ ಇದೆ ದಾಳಿಯಲ್ಲಿ ಅಡಿಂಜ ತಂಡದ ದಾಳಿಗ ಕೊನೆಯ 5 ನಿಮಿಷ ರೈಟ್ ಹೌಸ್ ಅಂಕಪ್ರಾಪ್ತಿ ಆಗ್ತಾ ಇದೆ ಅಡಿಂಜ
ಮತ್ತೆ ದಾಳಿಯಲ್ಲಿ ಶಿವಗಣೇಶ್ ಅಡಿಂಜ ತಂಡದ ದಾಳಿಗಾರ ಯುವ ಪ್ರತಿಭೆ ಆರು 9 ಕೇವಲ 3 ಅಂಕ ಮುನ್ನಡೆಯಲ್ಲಿ ತುಳುನಾಡ ತುಡಾರ್ ಮೊದಲಾದ ಹಿಡಿದ ಈ ಮಧ್ಯೆ ಮತ್ತೆ ಸತತ ಕಂಡುಕೊಳ್ತಾ ಇದೆ ಶಿವಗಣೇಶ್ ತಂಡ. ಅಂಗಪ್ರಾಪ್ತಿ ಆಗ್ತಾ ಇದೆ ಶಿವಗಣೇಶ್ ತಂಡದ ಪರವಾಗಿ 7-9. ಮತ್ತೆ ದಾಳಿಯಲ್ಲಿ ಶಿವಗಣೇಶ್ ತಂಡದ ಆಟಗಾರನಿಂದ ಉತ್ತಮವಾದ ಪ್ರಯತ್ನ. ಈ ಬಾರಿ ಅನಗತ್ಯ ಪ್ರಯತ್ನ ಹಂತವನ್ನು ಬಿಟ್ಟುಕೊಡ್ತಾ ಇದೆ ತುಳುನಾಡ ತುಳ. 8-10. ಕೊನೆಯ 3 ನಿಮಿಷ 8-10. 10 ತುಳುನಾಡ ತುಡರಾದ್ರೆ 8 ಶಿವಗಣೇಶ್ ಅಡಿಂಜ. ಮತ್ತೆ ದಾಳಿಯಲ್ಲಿ ಚುರುಕಿನ ದಾಳಿಗಾರ ಮೇಷರ್ ಪುಡಿ. ಸೂಪರ್ ಆಗುವಲ್ಲಿ ಹೊರದೇಳತಾ ಇದೆ. ಅಂಕಪ್ರಾಪ್ತಿ ಆಗ್ತಾ ಇದೆ 2. ತುಳುನಾಡ ತುಡರ್ ತಂಡಕ್ಕೆ 2 ಅಂಕ ಪ್ರಾಪ್ತಿ ಆಗ್ತಾ ಇದೆ. 12-8. ಕೊನೆಯ 2 ನಿಮಿಷ. ಅಂಕಪ್ರಾಪ್ತಿ ಆಗ್ತಾ ಇದೆ ತುಳುನಾಡ ತುಡರ್ ತಂಡಕ್ಕೆ 12-9. 9 ಇತ್ತಿನದ 10 12 ಇತ್ತಿನದ ನಮಗೆ 12 ಅಲ್ಲ ಸೂಪರ್ ಟ್ಯಾಕಲ್ ಒಂಜಿ ಬುಕ್ ಯಶವಂತ ಒಂಜಿ ಬರ್ತದೆ 15 14 13. Better save. 1 ನಿಮಿಷ. Last minute. Ebo. ಒಂದು ನಿಮಿಷ ಈ ಮಧ್ಯೆ ಶಿವಗಣೇಶ್ ತಂಡ ಯಶಸ್ಸನ್ನ ಕಂಡುಕೊಳ್ತಾ ಇದೆ. 9-14. ಮತ್ತೆ ಯಶಸ್ಸನ್ನ ಕಂಡುಕೊಳ್ತಾ ಇದೆ ತುಳುನಾಡ 15. 15 ಗೋಲು. 15 ಔಟ್ ಅಲ್ಲಿ ಪಾಯಿಂಟ್ ಲೆಕ್ಕ 15 ಔಟ್ ಪಾಯಿಂಟ್ ಅಂತ ಅಲ್ಲಿ ಯಶವಂತ ಒಂದು ಪಾಯಿಂಟ್ ಮಾಡ್ತೀವಿ ಸೂಪರ್ ಟ್ಯಾಕಲ್. ನನಗೋದ ಆಟವನ್ನು ದಾರಿ ಎರಿತಾ ಇದೆ ತುಳುನಾಡ ತುಡರಿ ಯುವಕ ಮಂಡಲ ರುಚಿ. ಈ ಮಧ್ಯೆ ಮತ್ತೆ ಒಂದು ಅಂಕವನ್ನು ಗಳಿಸಲು ಯಶಸ್ವಿ. ಈ ಮಧ್ಯೆ ಪಂದ್ಯ ಮುಕ್ತಾಯಗೊಂಡಿದೆ. ಈ ಪಂದ್ಯದಲ್ಲಿ ತುಳುನಾಡ ತುಡರಿ ಯುವಕ ಮಂಡಲ ನೂಜಿಗೆ ಗಳಿಸಿ ಮುಂದಿನ ಹಂತಕ್ಕೆ ತೆರಗಡೆಗೊಂಡಿದೆ. ರಮೇಶ್ ಮ್ಯಾಚ್ ಪಾರ್ಥ ಸಾರಥಿ ವಿರುದ್ಧವಾಗಿ ಅಡ್ಡಜಕ್ಕಲ್ ಕಲ್ಲಗುಡ್ಡೆ ಅಲ್ಲೇ ಅಡ್ಡಜಕ್ಕಲ್ ಪಾರ್ಥ ಸಾರಥಿ ರೆಡಿ ಇದೆಯಾ? ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ.